ಶಕ್ತಿ ಕೊಡು. ನನ್ನ ಪ್ರೀತಿಯು ಇತರರ ಸೇವೆಯಲ್ಲಿ ಫಲಭರಿತವಾಗುವಂತೆ ನನ್ನನ್ನು ಬಲಪಡಿಸು. ಹೀನ ದಲಿತರನ್ನು ನಾನೆಂದೂ ಧಿಕ್ಕರಿಸದಂತೆ, ದುರಹಂಕಾರದ ಶಕ್ತಿಯ ಮುಂದೆ ವಿನಾ ತಲೆಬಾಗದಂತೆ ನನ್ನನ್ನು ಕಾಪಾಡು. ದಿನನಿತ್ಯ ಬರುವ ಕಷ್ಟ ಸಮಸ್ಯೆಗಳನ್ನು ಎದುರಿಸಿ ನಾನು ತಲೆಗೆತ್ತಿ ನಡೆಯುವಂತೆ ನನ್ನ ಜೀವ, ಆತ್ಮ, ಪ್ರಾಣವನ್ನು ಪ್ರೀತಿಯಿಂದ ನಿನ್ನ ಚಿತ್ತಕ್ಕೆ ಒಪ್ಪಿಸಿ ಜೀವಿಸುವ ಶಕ್ತಿಯನ್ನು ಪರಮಾತ್ಮನೇ ನೀ ನನಗೆ ದಯಪಾಲಿಸು. ನನ್ನ 2 ಅನಿಸಿಕೆಗಳು ಅಂದರೆ ಲಯನ್ಸ್ ಕ್ಲಬ್ ಬಗ್ಗೆ ನನ್ನ ಅವರ ಸಪೋರ್ಟ್ ಬಗ್ಗೆ ನಾನು 2 ಮಾತಾಡಬೇಕಾಗಿದೆ. ಸೊ ಈ ಕ್ಯಾಂಪನ್ನು ಮಾಡಲಿಕ್ಕೆ ಸುನೀತಾ ಮೇಡಮ್ ಅವರು ಹೂಪೂಜೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಹಾಗೆ ನಮ್ಮ ಫಾದರ್ ಸಿಪ್ರಿಯನ್ ಪಿಂಟೋ ಸರ್ ಅವರನ್ನ ಪ್ರಶಾಂತ್ ಡಿಸೋಜ ಅವರು ಹೂಗುಚ್ಛವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಉಳ್ಳಾಲ ಕ್ಷೇತ್ರದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ವಿದ್ಯಾಸಾಗರ್ ಅವರನ್ನ ಲಿಯೋ ಸರ್ ಅವರು ಲಯನ್ಸ್ ಲಿಯೋ ಸರ್ ಅವರು ಹೂಗುಚ್ಛವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಹಾಗೆ ಲಯನ್ಸ್ ಅಧ್ಯಕ್ಷರಾದ ಅರುಣ್ ಮಂತೆ ಅವರನ್ನು ರೋಹನ್ ಅವರು ಹೂಗುಚ್ಛವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಅದೇ ರೀತಿ ನಮ್ಮ ಉಳ್ಳಾಲ ನಗರಸಭೆಯ ಕೌನ್ಸಿಲರ್ ಬಾಜಿ ಡಿಸೋಜ ಅವರನ್ನು ಜಸಿಂತಾ ಮೇಡಮ್ ಅವರು ಹೂಗುಚ್ಛವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಹಾಗೆ ರೇಚಲ್ ಚಾರಿಟೇಬಲ್ ಟ್ರಸ್ಟ್ ಇದರ ಮುಖ್ಯಸ್ಥರಾದ ಸನ್ಮಾನ್ಯ ಸಿರಿಲ್ ರಾಬರ್ಟ್ ಡಿಸೋಜ ಅವರನ್ನು ಪ್ರಕಾಶ್ ಪಿಂಟೋ ಸರ್ ಅವರು ಹೂಗುಚ್ಛವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಧನ್ಯವಾದಗಳು ಸರ್. ಸೊ ಈಗ ನಾನು ಲಯನ್ಸ್ ಬಗ್ಗೆ ಮತ್ತು ಅವರ ಸಪೋರ್ಟ್ ಬಗ್ಗೆ 1-2 ಮಾತುಗಳನ್ನು ನಾನು ಇಷ್ಟಪಡ್ತಿದ್ದೇನೆ. ಈ ಜನರಿಗೆ ಏನಾದರೂ 4 ಜನರಿಗೆ ಉಪಯೋಗ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ನಮ್ಮ ಸೋನಲ್ ರೆಡ್ಡಿ ಅವರು ಯೋಚನೆ ಮಾಡ್ತಿದ್ರು. ಸೊ ಆವಾಗ ಕ್ಯಾಂಪ್ ಬೇರೆ ಬೇರೆ ಕಡೆಯಲ್ಲಿ ಆಗ್ತಾ ಇತ್ತು. ಆದರೆ ಮಂಗಳೂರಲ್ಲಿ ಫಸ್ಟ್ ಲಯನ್ಸ್ ಈ ಥರ ಒಂದು ಲಾಂಗ್ ಲೆಂತಿ ಕ್ಯಾಂಪ್ ಆಗಿರೋದು ಇದು ಫಸ್ಟ್ ಟೈಮ್. ಸೊ ಅದಕ್ಕಾಗಿ ನಾನು ಹೀಗೆ ಒಂದ್ಸರಿ ಅಧ್ಯಕ್ಷರನ್ನು ಭೇಟಿಯಾದವಾಗ ಈ ಥರ ಕ್ಯಾಂಪಿನ ಪ್ರಸ್ತಾವ ಹೇಳಿದವಾಗ ಅವರು ಇದನ್ನ ಸಡನ್ಲಿ ಒಪ್ಕೊಂಡ್ರು. ಯಾಕಂದ್ರೆ ಲಯನ್ಸ್ ಇಂಟರ್ನ್ಯಾಷನಲ್ ಅವರು ಸಾಮಾಜಿಕ ಕಾರ್ಯಕ್ರಮ 10 ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನ ಜನರಿಗೆ ರೀಚ್ ಆಗುವ ಒಂದು ರೀತಿಯಲ್ಲಿ ಮಾಡ್ತಾರೆ ಅಂತ ನನಗೊಂದು ಅರಿವಾದ ತಕ್ಷಣ ನಾನು ಅವರಿಗೆ ಮೀಟ್ ಆದೆ. ಸೊ ಅವ್ರು ಹೇಳಿದ್ರು ಆಯ್ತು ಮಾಡುವ ಅಂತೇಳಿ. ಸೊ ಇದು ಹೇಗಂತ ಹೇಳಿದ್ರೆ ಒಂದು ಸಾಮಾಜಿಕ ಚಿಂತನೆ ಮತ್ತೆ ಒಂದು ಜನಪರ ಮನಸ್ಸು, ಜನರಿಗೆ ಒಂದು ಸಹಾಯ ಆಗಲಿ ಅನ್ನೋ ಒಂದು ಮನಸ್ಸಿರುವ ವ್ಯಕ್ತಿಗಳಿಗೆ ಮಾತ್ರ ಅಥವಾ ಒಂದು ಸಂಸ್ಥೆಗೆ ಮಾತ್ರ ಈ ಥರ ಒಂದು ಕ್ಯಾಂಪನ್ನು ಅಥವಾ ಹೆಲ್ತ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡಲಿಕ್ಕೆ ಸಾಧ್ಯ. ಅದೇ ನಾನು ಲಯನ್ಸ್ ಬಿಟ್ಟು ಬೇರೆ ಕಡೆಯಲ್ಲಿ ಹೋಗಿದ್ರೆ ಮೇ ಬಿ ಅದು ಡಿಲೇ ಆಗಿದ್ದೋ ಅಥವಾ ಏನೋ ಗೊತ್ತಿಲ್ಲ. ಆದರೆ ನಾನು ಇದೊಂದು ಹೇಳಿದ ತಕ್ಷಣ ಅವ್ರು ಒಪ್ಕೊಂಡ್ರು ಈ ಥರ ಒಂದು ಕ್ಯಾಂಪ್ ಮಾಡು, ಅವ್ರಿಗೂ ಸಹ ಇದರ ಒಂದು ಏನಾದರೂ ಜನರಿಗೆ ಕೊಡಬೇಕು. ಯಾಕಂದ್ರೆ ಅದು ರೀಸೆಂಟಾಗಿ ಸ್ಟಾರ್ಟ್ ಆಗಿದೆ ಅಂತೆ, 10 ಹಲವಾರು ಕಾರ್ಯಕ್ರಮ ಆಲ್ರೆಡಿ ಆಗಿದ್ದಾವೆ. ಸೊ ಇದನ್ನು ಒಪ್ಕೊಂಡು ಕೂಡಲೇ ಪ್ರೋಸೆಸ್ ಮಾಡಿದೆ. ವಿದಿನ್ 15 ಡೇಸಲ್ಲಿ ನಾವು ಅದನ್ನು ಪ್ರೋಸೆಸ್ ಮಾಡಿದ್ದೇವೆ. ಸೊ ಇವತ್ತು ಇಲ್ಲಿ ತರಬೇತಿ ತಗೊಂಡು ಎಷ್ಟೋ ಜನರಿಗೆ ಗುಣಮುಖದ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ನೇರ ಕಾರಣ ಅನ್ನೋದು ಲಯನ್ಸ್ ಕ್ಲಬ್ ಅಂತ ಹೇಳಿ ಇಷ್ಟಪಡ್ತಿದ್ದೇನೆ.
ಹಾಗಾಗಿ ಅವರಿಗೆ ನಾನು ಈಗ ಕ್ಯಾಂಪ್ ಫಿಕ್ಸ್ ಆದ ಕೂಡಲೇ ನಾವು ಪ್ಯಾಂಪ್ಲೆಟ್ಸನ್ನು ಪ್ರಿಂಟ್ ಮಾಡ್ತೀವಿ, ಅದನ್ನು ಜನರಿಗೆ ರೀಚ್ ಮಾಡುವಂಥ ಕೆಲಸ ನಾವು ಮಾಡ್ತೇವೆ. ಅವರು ಹಾಗಲ್ಲ, ಕ್ಯಾಂಪ್ ಫಿಕ್ಸ್ ಆದ ನಂತರ ಜನರಿಗೆ ರೀಚ್ ಮಾಡೋದು ಹೇಗಂತ ಹೇಳಿದ್ರೆ ಜನರನ್ನ ಮನೆಯಿಂದ ಕರ್ಕೊಬರೋ ಥರ. ಸೊ ಐ ಥಿಂಕ್ ಇಟ್ಸ್ ಅಮೇಜಿಂಗ್ ಸರ್, ಥ್ಯಾಂಕ್ ಯು ಒನ್ಸ್ ಅಗೇನ್. ಅಂದರೆ ಜನರನ್ನ ತಂದು ಥೆರಪಿಗೆ ಬಿಟ್ಟ ನಂತರ ಅವ್ರು ಹೋಗ್ತಿದ್ರು, ಅಂದರೆ ಅವ್ರ ಪರ್ಸನಲ್ ಬ್ಯುಸಿ ಶೆಡ್ಯೂಲ್ಡಲ್ಲಿ ಕೂಡ. ಸೊ ಥ್ಯಾಂಕ್ಸ್ ಒನ್ಸ್ ಅಗೇನ್ ಅರುಣ್ ಸರ್. ಸೊ ಹಾಗಾಗಿ ತುಂಬ ಧನ್ಯವಾದ ನಾನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಅಂದರೆ ಯಾಕೆ ಹೇಳ್ತಿದ್ರೆ ಇದರಲ್ಲಿ ಬಾಯಲ್ಲಿ ವರ್ಡ್ಸಲ್ಲಿ ಎಕ್ಸ್ಪ್ರೆಷನ್ ಮಾಡಿ ನಂಗೆ ಆಗ್ತಾ ಇಲ್ಲ. ಅಂದರೆ ಈ ಒಂದು ಇಂಥ ಒಂದು ಸಮಾಜಕ್ಕೆ ಅನುಕೂಲವಾದಂಥ ಕೆಲಸ ಕೆಲವು ಸಂಸ್ಥೆಗಳು ಮಾಡಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಇದೇ ಥರ ಇನ್ನು ಮುಂದೆ ಉತ್ತರೋತ್ತರವಾಗಿ ಅನೇಕ ಕಾರ್ಯಕ್ರಮಗಳು ಲಯನ್ಸ್ ಕ್ಲಬ್ದ ಜನರಿಗೆ ದೊರೀಲಿ, ಜನರಿಗೆ ರೀಚ್ ಆಗಲಿ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಒಂದು ಸಪೋರ್ಟನ್ನು ವ್ಯಕ್ತಪಡಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಲಯನ್ಸ್ ಕ್ಲಬ್ ಅಂತ. ನಾವು 21 ದಿನ ಕ್ಯಾಂಪಲ್ಲಿ ಆ್ಯಕ್ಚುಲಿ ಹೇಗಿಸ್ತೀನಿ ಅಂತಂದರೆ 1 ಅಥವಾ 2 ಡೇಸ್ ಇರ್ತದೆ. ಸೊ ನಾವು 21 ದಿನ ಕ್ಯಾಂಪ್ ಮಾಡಿದ ಉದ್ದೇಶ ಯಾಕಂತ ಹೇಳಿದ್ರೆ ಜನರಿಗೆ ಇದರ ಒಂದು ರಿಸಲ್ಟ್ ಏನು ಫಲಿತಾಂಶ ಅನ್ನೋದು ನಾವು ತೋರಿಸ್ಕೊಟ್ಟೇ ಹೋಗಬೇಕು ಅನ್ನೋ ಉದ್ದೇಶದಿಂದ 21 ದಿನಗಳ ಒಂದು ಕ್ಯಾಂಪನ್ನು ಮಾಡಿದ್ದೇವೆ. ಹಾಗೆ ಈ ತರಬೇತಿಯ ಪ್ರತಿಫಲವನ್ನು ಅನುಭವಿಸತಕ್ಕಂಥ ಎಲ್ಲರೂ ಅವರಿಗೆ ಇದರ ಅನುಭವ ಆಗಿದೆ, ಫಲಾನುಭವ ಪಡೆದಿದ್ದಾರೆ. ಶೆಟ್ಟಿ ಹೊರಗಡೆ ಅಂತೇಳಿ ನಾನು ಮಾಮೂಲೂರು ಬಂದಲ್ಲಿ ಸೀನಿಯರ್ ಅಧೀಕ್ಷಕನಾಗಿ ರಿಟೈರ್ಡ್ ಆಗಿದೆ. ಈಗ ನನ್ನ ಪ್ರಾಯ 68. ನನಗೇನು ಆರೋಗ್ಯದಲ್ಲಿ ಅಷ್ಟೇನು ತೊಂದರೆ ಇಲ್ಲ, ಆದರೆ ನನ್ನ ಮಿಸ್ಸಸ್ಸಿಗೆ ತುಂಬ ತೊಂದರೆ ಇತ್ತು. ಇಲ್ಲಿ ನಾವು 13 ದಿನ, ನಿನ್ನೆಯವರೆಗೆ 13 ದಿನ ನಾವಿಬ್ಬರೂ ಕೂಡ ಥೆರಪಿ ಮಾಡಿದ್ದೇವೆ. ನನಗೆ ಅವಳಿಗೆ ಬೇಕಾಗಿ ನಾನು ಕೂಡ ಇಲ್ಲಿ ಬಂದಿದ್ದೇನೆ. ನಾನು ವೈದ್ಯರಲ್ಲಿ ದಿನ 1.5 ಗಂಟೆ ವಾಕ್ ಮಾಡ್ತಾ ಇದ್ದೇನೆ. ಇದು ಕೂಡ ಅದೇ ರೀತಿಯ ಒಂದು ಥೆರಪಿ. ಅಂದರೆ ಇಲ್ಲಿ ನಾವು ಏನು ಒಂದು ಮುನ್ಸೂಚನೆಯನ್ನು ಅಥವಾ ಕೇರ್ಟೇಕರ್ ತಗೊಳ್ಬೇಕಂತ ಹೇಳಿದ್ರೆ ಈ ಥೆರಪಿಯಲ್ಲಿ ಈ ಮಿಷನಲ್ಲಿ ಕೂತ್ಕೊಳ್ಳೋ ಮೊದಲು ನಾವು ಚೆನ್ನಾಗಿ ನೀರು ಕೊಟ್ಟು ಆಮೇಲೆ ಕೂತ್ಕೊಳ್ಬೇಕು. ದೇಹದಲ್ಲಿ ನೀರು ತುಂಬ ಇರಬೇಕು, ಆಗ ನಮಗೆ ಎಲರ್ಟ್ ಆಗ್ತದೆ, ಜಾಸ್ತಿ ಎಲರ್ಟ್ ಆಗ್ತದೆ. ಒಂದಿನ ನೀರು ಕುಡಿಯೋದೇ ಕೂತ್ಕೊಳ್ಳಿ, ಮತ್ತೊಂದಿನ ನೀರು ಕುಡಿದು ಕೂತ್ಕೊಳ್ಳಿ. ಸೊ ನೀರು ಕುಡಿಯೋದೇ ಕೂತ್ಕೊಂಡೆ 45 ಇಡಬೇಕು, ನೀರು ಕುಡಿದು ಹೋದರೆ 30 ಸಾಕಾಗ್ತದೆ, ಅಷ್ಟು ನಿಮಗೆ ವೈಬ್ರೇಷನ್ ಬರ್ತದೆ. ಇಲ್ಲಿ ಈ ಥೆರಪಿಯಿಂದ ಏನೆಲ್ಲ ಪ್ರಯೋಜನ ಉಂಟಂತೇಳಿ ನಮ್ಮ ಮಿಸಸ್ಸಿಗೆ ನಡೀಲಿಕ್ಕೆ ಆಗ್ತಿರಲಿಲ್ಲ. ಅದು ಈಗ ಸ್ವಲ್ಪ ನೋವೆಲ್ಲ ಕಡಿಮೆ ಆಗಿದೆ. ಮತ್ತು ಅವರಿಗೆ ಶೀತ ಆಗದೆ ತುಂಬ ವರ್ಷ ಆಯಿತು. ಅಂದರೆ ಮನುಷ್ಯನಿಗೆ ಶೀತ ಆಗಿದ್ರೆ ಅಲ್ಲಿ ಸೈನಸ್ ಡಾಕ್ಟರ್ ಇದ್ದಾರೆ, ಅದ್ರ ಬಗ್ಗೆ ಡಾಕ್ಟರ್ ಹೇಳ್ತಾರೆ. ನಮಗೆ ತಲೆ ನೋವು ಸೈನಸ್ ಸ್ಟಾರ್ಟ್ ಆಗ್ತದೆ. ಈಗ ಶೀತ ಆಗಿ ಬರೀ ರಿಲೀಫ್ ಆಗಿದೆ. ಅದು ಇಲ್ಲಿ ಈ ಥೆರಪಿಯಿಂದ ಏನಂತ ಹೇಳಿದ್ರೆ ನಮ್ಮ ಬಾಟಮ್ ಟು ಟಾಪ್, ಕಾಲಿನಿಂದ ತಲೆಯವರೆಗೆ ಎಲ್ಲ ಭಾಗಗಳು ಆದರೆ ಕೂಡ ಅದು ಸ್ವಲ್ಪ ಹೊಟ್ಟೆ ಎಲ್ಲ ಕಡಿಮೆ ಆಗಿದೆ. ಎಲ್ಲರೂ ಇದನ್ನು ಸದುಪಯೋಗ ಮಾಡಿಕೊಳ್ಳಬೇಕು. ಅದಲ್ಲದೆ ನಮಗೆ ಇದನ್ನು ಈ ಒಂದು ಸವಲತ್ತನ್ನು ಒದಗಿಸಿರುವಂಥ ಲಯನ್ಸ್ ಕ್ಲಬ್ ಏನೆಲ್ಲ ಸಂಸ್ಥೆಗಳು ಉಂಟ ಅವರಿಗೆ ನಾನು ಒಪ್ಪುವ ಧನ್ಯವಾದ ಅರ್ಪಿಸಿ ಅವರಿಗೆ ಅವಕಾಶ ಕೊಟ್ಟದಕ್ಕಾಗಿ ನಮ್ಮ ಕ್ಯಾಂಪೇನಿನ ಸಂಸ್ಥೆಗೂ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತಾ ನನ್ನ 2 ಮಾತು ಕೊನೆಗೊಳಿಸ್ತೇನೆ. ನಾನು ಅಬ್ದುಲ್ ಕರೀತಿದ್ದೇನೆ, 56 ಏಜ್. ಅಂದರೆ ನನಗೆ ಈ ಅಕ್ಯುಪಂಕ್ಚರ್ ವಿಷಯದಲ್ಲಿ ಮುಂಚೆ ಸ್ವಲ್ಪ ಅನುಭವ ಉಂಟಂದ್ರೆ ನಾನು ಸಂತೋಷದಿಂದ ನಾನು ಭೇಟಿಯಾಗ್ತಾ ಇದ್ದೆ. ಮತ್ತು ಇದರಲ್ಲಿ ತುಂಬ ಫಾಯ್ದೆಗಳನ್ನು ಪಡೆಯಬಹುದು. ನಾನು ಸ್ವಲ್ಪ ಪಡೆದಿದ್ದೇನೆ, ಎಲ್ಲರೂ ಪಡೆದಿರಬಹುದು ನನಗೆ ನಂಬಿಕೆ ಇದೆ. ಅದಕ್ಕೋಸ್ಕರ ಈ ವಿಷಯದಲ್ಲಿ ನೀವು ತುಂಬ ಗಮನ ಕೊಟ್ಟು ಇದನ್ನು ನೀವು ಆದಷ್ಟು ಇದು ಮಾಡಿ ಒಂದು ವಿಷಯವನ್ನು ನೀವು ಪರ್ಚೇಸ್ ಮಾಡಿ ನಿಮ್ಮ ಮನೆಯಲ್ಲಿ ಇಟ್ಟರೆ ನಿಮಗೊಂದು ಹೆಲ್ತಿಗೆ ಫುಲ್ಲು ನಿಮಗೊಂದು ಇರಿಸಬಹುದೆಂದು, ಆರೋಗ್ಯಕ್ಕೆ ಇರಿಸಬಹುದು ಅಂತ ನಾನು ನಂಬ್ತೇನೆ. ಮತ್ತು ಈ ವಿಷಯದಲ್ಲಿ ಆದಷ್ಟು ಗಮನ ಕೊಡಿ. ದೇವತೆಯಿಂದ ಇದಕ್ಕೆ ನಮ್ಮ ಲಯನ್ಸ್ ಕ್ಲಬ್ನವರು ತುಂಬ ಪ್ರಯತ್ನ ಪಟ್ಟು ಇದನ್ನು ನಮ್ಮೊಂದು ಕ್ಯಾಂಪ್ ಮಾಡಿದ್ದಾರೆ. ಅವರು ಪೂರ್ವಕ ಧನ್ಯವಾದವನ್ನು ನಾನು ಅರ್ಪಿಸ್ತೇನೆ. ಹಾಗೆ ಮತ್ತು ಮೇಡಮ್ ಸಿಸ್ಟರ್ನವರು ಸಹ ನಮಗೆ ತುಂಬ ಉಪಕಾರ ಮಾಡ್ತಾರೆ. ಅವರು ಒಂದು ಮಿನಿಟ್ ಇದರಲ್ಲಿ ಇರುವುದಿಲ್ಲ, ಆಚೆ ಈಚೆ ನೋಡಿ ಅದರದ್ದು ಕ್ರಮ ಪ್ರಕಾರ ಅವರು ಇದ್ದಾರೆ. ಅದಕ್ಕೆ ಎಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸಿ ನನ್ನ ಒಂದೆರಡು ಮಾತುಗಳನ್ನು ನಾನು ಮುಗಿಸ್ತೇನೆ. ಈ ವಿಷಯದ ಎಲ್ಲರಿಗೂ ನಮಸ್ಕಾರ. ನಾನು ಇಲ್ಲಿ ಬರುವ ಮುಂಚೆ ನನಗೆ ಒಂದು 7 ವರ್ಷ ಮುಂಚೆ ಒಂದು ಸ್ಟ್ರೋಕ್ ಆಗಿ ನನಗೆ ಒಂದು ನರದೃಷ್ಟಿ ಕಾಲಲ್ಲಿ ಸರಿ ನಡೆಯಲಿಕ್ಕೆ ಆಗಲಿಲ್ಲ. ಮತ್ತು ಅದನ್ನು ತುಂಬ ನನಗೆ ಪ್ರಮಾಣ ನನ್ನ ಜೀವನದಲ್ಲಿ ಬಲ ಇಲ್ಲದಾಗಿತ್ತು. ನನಗೆ ಡಾಕ್ಟರ್ ಹೇಳಿದ್ರು ಇದು ಪುನಃ ಆಗೋದು ತುಂಬ ಕಷ್ಟ,
ಆದರೆ ಈಗ ಸ್ವಲ್ಪ ಮದ್ದು ಮಾಡ್ತಾರೆ ಮತ್ತು ಆಗಬಹುದಂತ ಆಗ ಮದ್ದು ಮಾಡ್ತಾ ಇದ್ದೇನೆ. ಆದ್ದರಿಂದ ಈಗ ನಾನು ಸ್ಟಾರ್ಟಿಂಗ್ ನಾನು ಇಲ್ಲಿ ಬಂದಿದ್ದೇನೆ. ಇದನ್ನು ಬಂದ ನಂತರ ನನಗೆ ಸ್ವಲ್ಪ ಇದರಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತದೆ, ಸ್ವಲ್ಪ ಗುಣ ಆಗಿದೆ ಕಾಣ್ತದೆ. ಈಗ ಇದು ಎಲ್ಲರೂ ಈ ಥೆರಪಿ ಮಾಡ್ತಾರೆ ಒಳ್ಳೆಯದಂತ ನನ್ನ ಅನುಭವ. ಇಂಥ ಮಿಷನ್ ಅನ್ನು ತೆಗೆದುಕೊಂಡರೆ ಎಲ್ಲರಿಗೂ ಮನೆಯಲ್ಲಿ ಅಂದರೆ ನಮಗೆ ಮೊತ್ತ ಇದು 40 ವರ್ಷ ದಾಟಿದ ನಂತರ ನಮ್ಮ ಎಲ್ಲರಿಗೂ ಇದು ಅಗತ್ಯ ಅಂತ ಕಾಣ್ತದೆ ನನಗೆ. ಇದರಲ್ಲಿ ನಮ್ಮ ಜೀವಕ್ಕೆ ತುಂಬ ಉಪಕಾರ ಉಂಟಂತ ಕಾಣ್ತದೆ ನನಗೆ. ನನ್ನ ಅನುಭವ ಹೇಗೆ ನಾನು 2 ಮಾರ್ಕ್ ಇಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಸೊ ತಮ್ಮ ಅನಿಸಿಕೆ ಮತ್ತು ಅನುಭವವನ್ನು ಹಂಚಿಕೊಂಡ ಎಲ್ಲರಿಗೂ ಮತ್ತು ಈ ಥೆರಪಿಯನ್ನು ತೆಗೆದುಕೊಂಡ ಎಲ್ಲರಿಗೂ ನನ್ನ ಧನ್ಯವಾದಗಳು. ಹಾಗೆ ಈಗ ಅತಿಥಿಗಳಿಂದ ಒಂದೆರಡು ಲಯನ್ಸ್ ಕ್ಲಬ್ ಮತ್ತು ನಮ್ಮ ಕಂಪ್ಯಾನಿಯೋ ಥೆರಪಿ ಬಗ್ಗೆ ಒಂದೆರಡು ಮಾತುಗಳು. ಮೊದಲಿಗೆ ಫಾದರ್ ಸಿಪ್ರಿಯನ್ ಪಿಂಟೋ ಸರ್ ಅವರು ಒಂದೆರಡು ಮಾತಾಡಬೇಕಾಗಿ ತಿಳ್ಕೊಳ್ತೇನೆ. ಈಗ ಪ್ರಾರಂಭ ದಿನದಿಂದ ನಿನ್ನೆ ತನಕ 17 ದಿವಸಗಳು ಕಳೆದವು. ಅದೆಷ್ಟು ಕಾರ್ಯಕ್ರಮ ಚರ್ಚೆಯಲ್ಲಿ ಬೇರೆ ಕಡೆಯಲ್ಲಿ ಇದ್ದರೂ ಬಿಡುವು ಮಾಡಿಕೊಂಡು ಪ್ರತಿ ದಿವಸ ಇಲ್ಲಿ ಬಂದಿದ್ದೇನೆ. ಒಂದೇ ಒಂದು ದಿವಸ, ಯಾಕೆಂದರೆ 2 ವಿಷಯ. ಒಂದು, ಏನಾದರೂ ಒಳಿತು ಆಗುವುದು ಎಂಬ ನಂಬಿಕೆ. ಅದೆಷ್ಟು ಜನ ಇಲ್ಲಿ ಬರ್ತಾ ಇದ್ರು. ಆದ್ದರಿಂದ ಈಗ ಹೇಳಿದ ಹಾಗೆ ಅವರಲ್ಲಿಯೂ ನನಗೂ ಸ್ವಲ್ಪ ಬದಲಾವಣೆ ಕಾಣ್ತಾ ಇದೆ. ಇನ್ನು ದಿವಸಗಳಿವೆ, ಮುಂದಿನ ದಿವಸಗಳು ಇನ್ನೂ ಒಳ್ಳೆಯದಾಗಂತ ನಾನು ಶುಭ ಹಾರೈಸುವುದು. ಎರಡನೇದಾಗಿ ಇಲ್ಲಿ ಸ್ಟಾಫ್ ಸರ್ ಆಗಲಿ, ಸುನೀತಾ ಮೇಡಮ್ ಆಗಲಿ, ರಕ್ಷಾ ಮೇಡಮ್ ಆಗಲಿ ಬರುವಾಗ ಒಂದು ನಮ್ಮ ಮನೆಗೆ ಬಂದ ಹಾಗೆ ಅವರೊಂದು ತುಂಬ ಆತಿಥ್ಯದಿಂದ ನಮಗೆ ಸ್ವಾಗತಿಸುವುದು. ನಮಗೆ ಕೆಲವು 1-2 ದಿವಸ ಅಂತ ನಮಗೆ ತಾನೇ ಅದನ್ನು ಒತ್ತಿ ಮಾಡಲಿಕ್ಕೆ ಆಗುತ್ತೆ. ಆದರೆ ಅವರು ಬಂದು ಬಗ್ಗಿ ಅಲ್ಲಿ ನಿಂತುಕೊಂಡು ಕಾಲು ಟಚ್ ಮಾಡಿ, ಕೈ ಟಚ್ ಮಾಡಿ, ಅಲ್ಲಿ ಹೋಗ್ತದ ಇಲ್ಲಿ ಹೋಗ್ತದ ಕರೆಕ್ಟ್ ಇದೆಯಾ ಕೂಲಂಕುಷವಾಗಿ ಪ್ರತಿ ವಿಷಯದಲ್ಲಿ ಅಷ್ಟು ಒಂದು ಗಮನ ಕೊಟ್ಟದ್ದು. ಆದ್ದರಿಂದ ಬಹುಶಃ ಇಷ್ಟು ಜನರು ಬರಲಿಕ್ಕೆ ಸಾಧ್ಯ ಅಂತ. ಈ ಲಾಕ್ಡೌನ್ದಲ್ಲಿ ಖಾಲಿ ಮದ್ದು ಮಾತ್ರ ಸಾಕಾಗುವುದಿಲ್ಲ. ಇದು ಮನುಷ್ಯತನ ಮತ್ತೆ ಟಚ್ ಇದೆಲ್ಲ ಸತತ ವಿಷಯಗಳದ್ದು ತುಂಬ ಅಗತ್ಯವು. ಆದ್ದರಿಂದ ಎಲ್ಲವನ್ನು ಒಟ್ಟಿಗೆ ಮಾಡಿಕೊಂಡು ಒಳ್ಳೆ ಮಟ್ಟಿಗೆ ಭಾವಿಸ್ತಿದ್ದೀರಾ. ನಿಮಗೆ ನಿಜವಾಗಿ ಕೃತಜ್ಞತೆಗಳು, ಧನ್ಯವಾದಗಳು. ಅದ್ರಲ್ಲಿ ನನಗೆ ಇನ್ನೂ ತುಂಬ ಸಂತೋಷ ಅಂದರೆ ಅನೇಕ ಕ್ರೈಸ್ತ ಬಾಂಧವರು ಈ ಲಯನ್ಸ್ ಇಲ್ಲಿ ಇದ್ದಾರೆ. ಅವರೆಲ್ಲ ಪರಿಚಿತರು ನನಗೆ. ಹಾಗೆ ನನ್ನ ಮನೆಗೆ ಬಂದ ಹಾಗೆ ಆಗ್ತಾ ಇತ್ತು. ನಮ್ಮವರ ಅನೇಕರ ಪರಿಚಯ ಆಗ್ತಾ ಇತ್ತು. ಒಳ್ಳೆ ಒಂದು ಸ್ಮೈಲ್ ಎಲ್ಲ ನೋಡಿ ಎಲ್ಲರೂ ಖುಷಿಯಿಂದ ಇದನ್ನು ನೋಡಿ ನನಗೆ ತುಂಬ ಸಂತೋಷ ಆಗಿದೆ. ಅಂದರೆ ಲಯನ್ಸ್ ಕ್ಲಬ್ ಒಳ್ಳೆ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ. ಇನ್ನೂ ಒಳ್ಳೆಯ ಕೆಲಸಗಳು ಮಾಡಲಿ ಅಂತ ಶುಭಾಶಿಸ್ತಾ ಕಂಗ್ರಾಚುಲೇಷನ್ಸ್. ಲಯನ್ಸ್ ಕ್ಲಬ್ ಮತ್ತೆ ಫೋಕಸ್ ಅವರು ಒಳ್ಳೆಯ ಕಾರ್ಯಕ್ರಮ ಇಟ್ಟಿದ್ದಾರೆ. ಈ ಶಿಬಿರ ಅದನ್ನೊಂದು 1 ತಿಂಗಳಿಂದ ನಡೆದಿದೆ. ಈ ಶಿಬಿರಕ್ಕೆ ದೇವರ ಆಶೀರ್ವಾದ ಮತ್ತೆ ಎಲ್ಲ ಊರಿನ ಸಹಕಾರ ಕೊಟ್ಟಿದ್ದಾರೆ. ಇದೊಂದು ಶಿಬಿರ ಒಳ್ಳೆ ರೀತಿಯಲ್ಲಿ ನಡೆದಿದೆ. ಜನರಿಗೆ ಇದರಲ್ಲಿ ಗುಣಪಡಿಸುತ್ತಿದ್ದಾರೆ. ಈ ಶಿಬಿರ ಮುಂದೆಗೆ ಸಹ ಲಯನ್ಸ್ ಕ್ಲಬ್ ಮತ್ತೆ ಫೋಕಸ್ ಎಲ್ಲ ಜಾಗೆಯಲ್ಲಿ ಶಿಬಿರ ನಡೆಯಲಿ. ಈ ಶಿಬಿರ ಒಳ್ಳೆ ರೀತಿಯಲ್ಲಿ ಆಗಬೇಕಾದ್ರೆ ದೇವರ ಆಶೀರ್ವಾದ ಮತ್ತೆ ಜನರ ಬೆಂಬಲ ಸಹಕಾರ ಬೇಕಾಗ್ತದೆ. ಫಾದರ್ರವರ ಪ್ರಾರ್ಥನೆ ಮತ್ತೆ ಶುಭ ಆಗಬೇಕಾಗ್ತದೆ. ಈ ಶಿಬಿರ ನಾನು ಕೇಳ್ತಿದ್ದೇನೆ ಒಳ್ಳೆ ರೀತಿಯಲ್ಲಿ ಜನ ಎಲ್ಲ ಮಹಿಳೆಯರೆಲ್ಲ ಮತ್ತೆ ಮಹಿಳೆಯರು ಜಾಸ್ತಿ ಬಂದಿದ್ದಾರೆ ಈ ಶಿಬಿರಕ್ಕೆ. ಈ ಮಹಿಳೆಯರಿಗೆ ಗುಣಪಡಿಸಬೇಕಾದ್ರೆ ದೇವರ ಆಶೀರ್ವಾದ ಮುಖ್ಯ ಆಗ್ತದೆ. ಈ ಶಿಬಿರ ಮುಂದೆ ಸಹ ಲಯನ್ಸ್ ಕ್ಲಬ್ ಮತ್ತೆ ಫೋಕಸ್ ಶಿಬಿರ ಎಲ್ಲ ಉಳ್ಳಲ ಕ್ಷೇತ್ರದಲ್ಲಿ ನಡೆಯಲಿ ನೆನೆಸ್ಕೊಂಡು ನನ್ನ ಕೊನೆ ಮಾಡ್ಕೊಂಡು ಜೈ ಹಿಂದ್, ಜೈ ಕರ್ನಾಟಕ. Proud and I really feel privileged to be a part of this fantastic program. Mitchell Charitable Trust and Lions Club Permanuru, these 2 service organizations have been doing yeoman service to the needy and yeoman service to the society for the past many years. I really feel proud of them. I really appreciate their great effort in this regard. And our hospital, Community Health Center Ullal, in association with, this is our 3rd function in association with the Richard Foundation and the Lions Club Permanur. We had this is our 2nd corona vaccination camp, and in between we had one camp for the poor, needy children, malnourished children, and the Richard Foundation and Lions Club Permanur, they have given us required medicines, and I really thank them in this regard. Today we are having our free corona vaccination camp here for the benefit of
of the people who have assembled here, I will say a few words in Kannada. ದಯವಿಟ್ಟು ಈ ಫ್ರೀ ಉಚಿತ ವ್ಯಾಕ್ಸಿನೇಷನ್ ಕ್ಯಾಂಪಿನ ಉಪಯೋಗವನ್ನು ಪ್ರತಿಯೊಬ್ಬರೂ ಪಡ್ಕೊಳ್ಬೇಕಾಗಿ ನನ್ನ ಕಳಕಳಿಯ ವಿನಂತಿ. ನಾವು ನಿಮ್ಮ ಕಾಲಬುಡಕ್ಕೆ ಬಂದಿದ್ದೇವೆ. ದಯವಿಟ್ಟು ಯಾರೆಲ್ಲ ವ್ಯಾಕ್ಸಿನ್ ತಗೊಳ್ಳಿಲ್ಲ ಅವರೆಲ್ಲರೂ ದಯವಿಟ್ಟು ಇವತ್ತಿನ ಈ ದಿವಸ ಈ ವ್ಯಾಕ್ಸಿನೇಷನ್ ಕ್ಯಾಂಪ್ನ ಪ್ರಯೋಜನವನ್ನು ಪಡ್ಕೊಳ್ಬೇಕಾಗಿ ನನ್ನ ವಿನಂತಿ. ಈ ಕೊರೋನಾ ವ್ಯಾಕ್ಸಿನ್ ಅನ್ನು ತಗೊಳ್ಳೋದ್ರಿಂದ ನಿಮಗೆ ಯಾವುದೇ ದುಷ್ಪರಿಣಾಮ ಉಂಟಾಗುವುದಿಲ್ಲ. ನಿಮಗೆ ಇದರ ಪ್ರಯೋಜನವೇ ಜಾಸ್ತಿ. ನಮ್ಮ ಕೊರೋನಾದ ಎದುರು ನಮ್ಮ ಇವತ್ತಿನ ಈ ವಾರ ಇನ್ನೂ ಮುಗಿದಿಲ್ಲ. ಇದು ಸ್ಟಾರ್ಟ್ ಆದಷ್ಟೇ. ಈ ಅಧ್ಯಾಯ ಒಂದು ಮುಕ್ಕಾಲಂಶ ನಾವು ಮುಗಿಸಿದ್ದೇವೆ ಅಷ್ಟೇ. ಕೊರೋನಾ ಖಂಡಿತ ನಮ್ಮಿಂದ ದೂರ ಹೋಗಿಲ್ಲ. ಆದ್ರಿಂದ ನಾವೆಲ್ಲ ಒಂದಾಗಿ ಕೊರೋನಾದ ವಿರುದ್ಧ ಹೋರಾಟ ಮಾಡಲೇಬೇಕಾಗಿದೆ. ಇದು ನಮ್ಮ ಕಂಬೈನ್ಡ್ ಎಫರ್ಟ್. ಇನ್ನು ನಮ್ಮ ಫ್ಯೂಚರ್ ಅಲ್ಲಿ ಕೂಡ ನಾನು ಈ ರಿಚರ್ಡ್ ಚಾರಿಟೇಬಲ್ ಫೌಂಡೇಶನ್ ಹಾಗೂ ಲಯನ್ಸ್ ಕ್ಲಬ್ ಪೆರ್ಮನೂರು ಇವರ ಜೊತೆಗೂಡಿ ಇನ್ನೂ ಅನೇಕ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲು ಸಿದ್ಧರಿದ್ದೇವೆ. ಹಾಗೂ ಇದಕ್ಕೆ ಅವರ ಸಹಕಾರ ನಮಗೆ ಅಗತ್ಯ ಬೇಕಾಗಿದೆ. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಇವತ್ತಿನ ಯಾರೆಲ್ಲ ತಗೊಳ್ಳಿಲ್ವೋ ಅವರೆಲ್ಲರೂ ನಿಮ್ಮ ನೇಬರ್ಸಿಗೂ ಹೇಳಿ, ನಿಮ್ಮ ಮನೆಯವರಿಗೆ ಹೇಳಿ, ಪ್ರತಿಯೊಬ್ಬರು ಇವತ್ತಿನ ಈ ಕೊರೋನಾ ವ್ಯಾಕ್ಸಿನೇಷನ್ನ ಈ ಕ್ಯಾಂಪ್ನ ಸದುಪಯೋಗ ಪ್ರಯೋಜನವನ್ನು ಪಡ್ಕೊಳ್ಬೇಕಾಗಿ ನನ್ನ ಕಳಕಳಿಯ ವಿನಂತಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಲಯನ್ಸ್ ಕ್ಲಬ್ ಮತ್ತು ರಿಚರ್ಡ್ ಚಾರಿಟೇಬಲ್ ಟ್ರಸ್ಟ್ ಎರಡು ಸಂಸ್ಥೆಗಳು ಸಹಯೋಗದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾನು ಫುಟ್ಬಾಲ್ಸ್ ಥೆರಪಿ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಿ, ಅನುಭವಿಸ್ತೀರಿ. ನನಗೂ ಕೂಡ ಇದರಿಂದ ಉತ್ತಮವಾದ ಫಲಿತಾಂಶ ಸಿಕ್ಕಿದೆ ಅಂತ ಹೇಳಿ ನಾನು ಒಂದು ಇಲ್ಲಿ ಸಾಕ್ಷಿ ಹೇಳ್ತಾ ಇದ್ದೇನೆ. ಇನ್ನೊಂದು ಅಂದರೆ ಈ ದಿನದಲ್ಲಿ ಇನ್ನೊಂದು ಸಂತೋಷ ಅಂದರೆ ನಮ್ಮ ವೈದ್ಯಾಧಿಕಾರಿಗಳು ಡಾಕ್ಟರ್ ವಿದ್ಯಾಸಾಗರ್ ಅವರು ಈ ಕಾರ್ಯಕ್ರಮದ ಜೊತೆಗೆ ಸರ್ ರಿಕ್ವೆಸ್ಟ್ ಮಾಡಿದ್ವಿ. ನಾವು ಉಳ್ಳಾಲ ಪರಿಸರದ ತೊಕ್ಕೋಟು ರತ್ನಾಕರ ಈ ಕಡೆ ಪರಿಸರದವರಿಗೆ ಈ ಕೋವಿಡ್ ವ್ಯಾಕ್ಸಿನನ್ನು ಲಸಿಕೆ ತಗೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕಂತ ವಿನಂತಿ ಮಾಡಿದಾಗ ಕೇವಲ 2 ದಿವಸಗಳ ಅವಧಿಯಲ್ಲಿ ಅನುಮತಿ ನೀಡಿ ಆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವತ್ತು ಅವರ ಸಿಬ್ಬಂದಿಗಳನ್ನು ತಂದು ಲೋಕಸಭಾ ನಾಯಕರು ಈ ಒಂದು ಪ್ರಯೋಜನವನ್ನು ಸಾರ್ವಜನಿಕರಿಗೆ ಕೊಡ್ತಾ ಇದ್ದಾರೆ. ಇದರ ಲಾಭವನ್ನು ಎಲ್ಲರೂ ಪಡೆಯಿರಿ ಅಂತೇಳಿ ನಾನು ಒತ್ತಿ ಹೇಳ್ತಾ ಇದ್ದೇನೆ. ಇನ್ನು ಮುಂದಕ್ಕೂ ಸರ್ ಸಾಧ್ಯವಾದರೆ ಕ್ಯಾಂಪ್ಗೆ ಅವಕಾಶ ಕೊಡಿ, ಲಯನ್ಸ್ ಕ್ಲಬ್ ಮತ್ತು ನಮ್ಮ ರಿಚರ್ಡ್ ಚಾರಿಟೇಬಲ್ ಟ್ರಸ್ಟಿಗೆ. ಇನ್ನೊಂದು ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಿ, ಒಬ್ಬರಿಗೊಬ್ಬರಿಗೆ ಹೇಳಿ. ಇವತ್ತಿನ ದಿನ ನಮಗೆ ಅನುಮತಿ ನೀಡಿದ ಪ್ರಕಾರ ಮಧ್ಯಾಹ್ನ 1 ಗಂಟೆಯವರೆಗೆ ನಮ್ಮ ವೈದ್ಯಾಧಿಕಾರಿಗಳು ಮನಸ್ಸು ಮಾಡಿದರೆ ಸ್ವಲ್ಪ ಅವಕಾಶ ನಾವು ಭೇಟಿ ಕೊಟ್ಟಿದ್ದೇನೆ ಮುಂದಕ್ಕೆ ಕಂಟಿನ್ಯೂಗೆ. ಹಾಗೆ ಎಲ್ಲರಿಗೂ ಧನ್ಯವಾದಗಳು. ಇಂಥ ಕಾರ್ಯಕ್ರಮವು ಎಲ್ಲ ಕಡೆ ಎಲ್ಲ ಊರಿನಲ್ಲಿ ನಡೆಯಲಿ. ನಮ್ಮ ರೋಗದಿಂದ ಎಲ್ಲರೂ ನಾವು ಮುಕ್ತರಾಗ ಅಂತ ಹೇಳಿ ನಾನು ನನ್ನ ಈ ಸಂದೇಶವನ್ನು ನೀಡಿ ನನ್ನ ಎರಡನ್ನು ಮುಗಿಸ್ತೇನೆ. ಅವಕಾಶಕ್ಕೆ ವಂದಿಸುತ್ತಾ ಎಲ್ಲರಿಗೂ ಶುಭ ಕೋರುತ್ತಾ ನಾನು ನನ್ನ ಈ ಕಾರ್ಯಕ್ರಮ 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಇಲ್ಲಿರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ ಹಾಗೂ ಇಲ್ಲಿ ನಡೆದಿರುವ ಎಲ್ಲ ಸಭಿಕರಿಗೆ ನಾನು ಇಂದಿನ ಈ ದಿನದ ಶುಭವನ್ನು ಕೋರುತ್ತಾ ನಮ್ಮ ಈ ಲಯನ್ಸ್ ಪರವಾಗಿ ಎಲ್ಲರಿಗೂ ಶುಭವನ್ನು ಕೋರುತ್ತೇನೆ. ಹಾಗೆಯೇ ಲಯನ್ಸ್ ಅಂದರೆ ಒಂದು ಇಂಟರ್ನ್ಯಾಷನಲ್ ಸಂಸ್ಥೆ, ಸಾಮಾಜಿಕ ಸೇವಾ ಕಾರ್ಯಕ್ರಮಗಳಲ್ಲಿ ಎತ್ತಿದ ಕೈ ಅಂತ ಮೇಲೆ ಕೂತಿದೆ. ಇದು ನಮ್ಮ ಈ ಪೆರ್ಮನೂರಲ್ಲಿ ಹುಟ್ಟಿ ಒಂದು 3 ತಿಂಗಳಾಯಿತು. 3 ತಿಂಗಳಾಗಲಿಲ್ಲ, ಇನ್ನೊಂದು 4 ದಿನ ಬಾಕಿ ಇದೆ. ಅದರಲ್ಲಿ ನಾವು ಇದು 8ನೇ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಹಾಗೆಯೇ ಅದಕ್ಕೆ ಸಾಕ್ಷಿ ನಮ್ಮ ವಿದ್ಯಾಸಾಗರ್ ಡಾಕ್ಟರ್ ಜೊತೆ ನಾವು ಈಗ 3ನೇ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಹಾಗೆ ಇದಕ್ಕೆ ನಮ್ಮ ಒಬ್ಬರ ಪ್ರಯತ್ನ ಅಲ್ಲ, ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರು ಹಾಗೂ ಈ ಮುಖ್ಯವಾಗಿ ಈ ಕಂಪನಿಯ ಸಂಸ್ಥೆಯ ಈ ಕಾರ್ಯಕ್ರಮ ಇಲ್ಲಿ ತರಲು ಕಾರಣವಾದ ನಮ್ಮ ಭಾಸ್ಕರ್ ಲಿಯೋಡಿಸೋದು ನಮ್ಮ ಹಿರಿಯ ಸದಸ್ಯರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಹಾಗೆ ಲಯನ್ಸ್ ಒಂದಲ್ಲ, ಇದಕ್ಕೆ ಸಹಪಾಠಿಯಾಗಿ ನಮ್ಮ ರಿಚರ್ಡ್ ಚಾರಿಟೇಬಲ್ ಟ್ರಸ್ಟ್ ಅದರ ಟ್ರಸ್ಟಿಯಾದ ಸಿಲ್ವರ್ ರಾಬರ್ಟ್ ಕೂಡ ತುಂಬ ಪ್ರಯತ್ನ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವರಿಗೂ ನಾವು ಕೃತಜ್ಞತೆ ಸಲ್ಲಿಸ್ತೇನೆ. ಹಾಗೂ ನೀವು ಕೂಡ ಯಶಸ್ವಿಯಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲು ನಮಗೆ ಸಹಾಯ ಆದಂಥ ನಮ್ಮ ವಾದಗಳು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕೊಟ್ಟ ನಿಮಗೆ ಕೊಟ್ಟ ತಿಳ್ಕೊಳ್ಬೇಕು. ಅದಕ್ಕಿಂತ ಮುಖ್ಯವಾಗಿ ನಮ್ಮ ರತ್ನಾಕರ್ ಶೆಟ್ಟಿಯವರಿದ್ದಾರೆ, ಕಂಪನಿಯ ಮುಖ್ಯಸ್ಥರು, ನಮ್ಮ ಝೋನಲ್ ದಕ್ಷಿಣ ಭಾರತಕ್ಕೆ ಮುಖ್ಯಸ್ಥರು ನಡೆಸಿಕೊಳ್ತೇನೆ. ಈ ಕಾರ್ಯಕ್ರಮಕ್ಕೆ ಇಲ್ಲಿ ಕಾರ್ಯನಿರ್ವಹಿಸುವಂಥ ನಮ್ಮ ಕಂಪನಿ ಸಂಸ್ಥೆಯ ಮಂಗಳೂರಿನ ಮುಖ್ಯಸ್ಥರಾದ ಶ್ರೀಧರ್ ಪೂಜಾರಿ ಹಾಗೂ ರಕ್ಷಾ ಮೇಡಮ್ ಮತ್ತು ಸುನೀತಾ ಮೇಡಮ್, ಇವರು ದಯವಿಟ್ಟು ಮುಂದೆ ಬಂದು ನಮ್ಮ ಕಿರುಕಾಣಿಕೆ ಮತ್ತು ಗೌರವವನ್ನು ಕೇಳ್ಕೊಳ್ಳೋದಾಗಿ ಕೇಳ್ಕೊಳ್ತೇನೆ.
of this service. In this occasion, I would like to thank everyone who has been a part of it, and it would be my pleasure to propose the oath of thanks for the same. First and foremost, I would like to thank all the chief guests of today's event. Dr. Ratnakar Shetty, President of South India Zonal Head of Campaign of Sri Devi Wellness Center, Dr. Vidya Sagar, Medical Officer Ullal, Lion Arun Montero, President of Lion Club Permanur Focus, Cyril Robert D'Souza, Director of Charitable Trust Tokot, Reverend Father Cyprian Pinto, Saint Sebastian Church Permanur, Bajit D'Souza, former Councillor of Ullar City Corporation, for gracing this occasion and spending your valuable time with us. I am very grateful to Sridhar Pujari, Chief Officer of Campaign, Sri Devi Wellness Center, for being with us, supporting us,